ದಕ್ಷಿಣ ಕನ್ನಡ ಜಿಲ್ಲೆಡ್ ಪೊಯ್ಯೆ ಮಾಫಿಯಾ ಸರ್ಕಾರ ನಡಪಾವೊಂದುಂಡೊಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರ್ ಆರು ಶುಕ್ರವಾರ ಕುಡ್ಲದ ಜಿಲ್ಲಾ ಬಿಜೆಪಿ ಆಫೀಸ್ ಸುದ್ದಿಕುಟುಡು ಪಾತಿರಿಯರು ಬರ್ಸ ಬಂದೆ ರಾಜ್ಯದ ಕೆಲವು ಕಡೆಟ್ ಬರಬೈತನು ಅಂಡ ಜಿಲ್ಲೆಡ್ ಪೊಯ್ಯದ ಬರವುಂಡು ಕಾಂಗ್ರೆಸ್ ಆಡಲ್ತೊಡು ಪೊಯ್ಯೆ ಮಾಫಿಯಾಡ್ ಕಿಸೆದಿಂಜ ಒಂಡಿರು ಇತ್ತೆ ಸಂಪೂರ್ಣ ನಿಷೇಧಾತನು ಒಂದು ಕಾಸ್ ಮಲ್ಪರನ ಅತ್ತು 7 ಸದಸ್ಯರ್ಲ ಬಿಜೆಪಿ ತಕ್ಲಂದು ಜಿಲ್ಲೆದ ಜನಕ್ಲೆಗ್ ಶಿಕ್ಷೆ ಕೊರಡೊಂದ ಮುಖ್ಯಮಂತ್ರಿ ಬತದುಪ್ಪನಗ ಸಮಸ್ಯೆ ಸರಿ ಮಲ್ಪೆ ಪಂಡದು ಸರಿಯಾಯಿನ ಪೊಯ್ಯೆ ನೀತಿ ಮಲ್ತದಿಜರು ಬಡವರಿಗೆ ಇಲ್ಲು ಕಟ್ಟ್ಯಾರೆ ಸಾಧ್ಯ ಇಜ್ಜಿ ಸರ್ಕಾರಿ ಯೋಜನೆಲೆಡ್ ಕೆಲಸ ನಡ್ತೋದಿಜ್ಜಿಂದು ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ದೂರಿಯರು ಜಾಗೆ ಪರಿವರ್ತನೆ ಸಮಸ್ಯೆಡ್ ಕಠೋಣ ಕಟ್ಟ್ಯಾರೆ ಬಡವರಿಗೆ ಇಲ್ಲು ಕಟ್ಟ್ಯಾರೆ ಜಾಗೆ ಕೊರಿಯರೆ ದೊನ್ಯರೆ ಸಾಧ್ಯ ಇಜ್ಜಿ ಶಿರಾಡಿ ಘಾಟ್ ಮಾರ್ಗುಡು ಗಾಡಿಲಿಗ್ ಪೋಪರಿ ಬರ್ಪರಿಗೆ ಸರಿಯಾಯಿನ ವ್ಯವಸ್ಥೆದ ಅಂತೆ ಬೇರದಕ್ಲು ಕಂಕಾಲಾತಿರ ಬಜ್ಜೆಗ್ ಪುರಿಸಿಕ್ ಬೈದಂಡ್ ಬಿರಿಸಾಯ ಬಿಲೆನ್ ತುರ್ತು ಘೋಷಣೆ ಮಲ್ಪಡು ಈ ಮಾತ ಸಮಸ್ಯೆ ಪರಿಹಾರ ಆಯ್ಜಂಡ ಭಾರತೀಯ ಜನತಾ ಪಕ್ಷ ಹೋರಾಟ ಮಲ್ಪನ ಅಗತ್ಯ ಮುಕ್ಕಬಕ ಬೀಸಿರು ಟೋಲ್ ಗೇಟ್ನ ದೆಪ್ಪೆರೆ ಕೇಂದ್ರ ಮಂತ್ರಿ ಗಡ್ಕರಿಯರಿಗೆ ಒತ್ತಾಯ ಮಂತದ ಯುಪಿಎ ಸರ್ಕಾರಡು ಆಸ್ಕರ್ ಫೆರ್ನಾಂಡಿಸ್ ರಾಜಮಾರ್ಗ ಖಾತೆ ಮಂತ್ರಿ ಆದುಪ್ಪನಗ ಟೋಲ್ಗೇಟ್ ಆತಂಡ್ ಇತ್ತಿದಯೇ ಪಾತಿರುಜಿರಂದು ಕೇಂಡಿನ ನಳಿನ್ ಕುಮಾರ್ ಕಟೀಲ್ ಡಿಸೆಂಬರ್ ಅಖೀರಿಗೆ ತೊಕ್ಕೊಟ್ಟು ಮೇಲ್ಸಂಗದ ಕೆಲಸ ಮುಗಿಯುಂಡು ಜನವರಿ ಅಖೀರಿಗೆ ಪಂಪ್ ಎಲ್ದ ಮುಗಿಯುಂಡು ಪಂಡೇರು ಕಳೆದ ಸಾರಿ ಇಲ್ಲಿಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಬಂದಾಗ ಇದನ್ನು ನಮ್ಮ ಶಾಸಕರು ಉಲ್ಲೇಖ ಮಾಡಿದರು. ಆಗಲೂ ತಕ್ಷಣ ಇದಕ್ಕೆ ಸಭೆ ಕರೀತೇನೆ, ಇದನ್ನು ಸರಿ ಮಾಡಿಕೊಡ್ತೇನೆ ಅಂತ ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕರಾವಳಿ ಜಿಲ್ಲೆಗೆ ಒಂದು ಮರಳು ನೀತಿಯನ್ನು ಅಥವಾ ರಾಜ್ಯದ ಮರಳು ನೀತಿಯನ್ನು ಇನ್ನೂ ಸ್ಪಷ್ಟೀಕರಣ ಮಾಡದೇ ಇರೋದ್ರಿಂದ ಇವತ್ತು ಕರಾವಳಿಯಲ್ಲಿ ಮರಳಿನ ಬರ ಬಂದಿದೆ. ಸಮಸ್ಯೆ ಭೂ ಪರಿವರ್ತನೆಯ ಸಮಸ್ಯೆ. ಇದನ್ನು ಕಳೆದ ಬಾರಿ ನಮ್ಮೆಲ್ಲ ಶಾಸಕರು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಈ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂಥ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದಾಗ ಇದಕ್ಕೂ ನಾನು ಇನ್ನೊಂದು ಸಭೆಯನ್ನು ಕರೀತೇನೆ ಅಂತ ಹೇಳಿ ಬೆಂಗಳೂರಲ್ಲಿ ಸಭೆ ಕರೆದು ಅದಕ್ಕೂ ನಿರ್ಣಯಗಳಿಗೆ ಬರಲಿಕ್ಕಾಗಲ್ಲ. ಇದರ ಪರಿಣಾಮ ಕಳೆದ 6-7 ತಿಂಗಳಿಂದ ಈ ಜಿಲ್ಲೆಯಲ್ಲಿ ಯಾವುದೇ ಕಟ್ಟಡಗಳ ಕಾಮಗಾರಿಗಳು ಮಾಡಲಿಕ್ಕೆ ಅಥವಾ ಬಡವರಿಗೆ ನಿವೇಶನಗಳನ್ನು ಅಧಿಕೃತ ಮಾಡಿಕೊಳ್ಳಲಿಕ್ಕೆ, ಮಾರಾಟ ಮಾಡುವವರಿಗೆ ಮಾರಾಟ ಮಾಡಲಿಕ್ಕೆ, ತಗೊಳ್ಳುವವರಿಗೆ ತಗೊಳ್ಳಿಕ್ಕೆ ಅಸಾಧ್ಯ ಆಗಿದೆ. ಇದರಲ್ಲಿ ಸರ್ಕಾರ ಇದಕ್ಕೆ ಸರಿಯಾಗಿ ಸ್ಪಂದಿಸದೇ ಇದ್ದರೆ ಮರಳು ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಪರಿಹಾರ ಮಾಡಿದರೆ ಭೂ ಪರಿವರ್ತನೆ ವಿಷಯಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸಭೆಯನ್ನು ಕರೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಕಂಡುಕೊಳ್ಳೋದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರನ್ನು ಇಟ್ಟುಕೊಂಡು ಹೋರಾಟವನ್ನು ಪಾರ್ಟಿ ಮಾಡುತ್ತೆ. ಇದು ಅನಿವಾರ್ಯ ಅಂತ ಹೇಳುವಂಥದ್ದನ್ನು ನಾವು ಈ ಮುಖೇನವಾಗಿ ಎಚ್ಚರಿಕೆ. ಶಿರಾಡಿ ಘಾಟ್ನಲ್ಲಿ ಕಾಂಕ್ರೀಟೀಕರಣ ಆಗಿದೆ, ಪೂರ್ತಿಯಾಗಿದೆ. ಕೇಂದ್ರದ ಸಚಿವಾಲಯದಿಂದ ತಂಡಗಳು ಬಂದು ಇದನ್ನು ವಾಹನಕ್ಕೆ ಬಿಡುಗಡೆ ಮಾಡಬಹುದು ಅಂತ ಹೇಳಿದ್ದಾರೆ. ಕಳೆದ ಬಾರಿ ನಮ್ಮೆಲ್ಲ ಒತ್ತಾಯಕ್ಕೆ ಕೊನೆಗೆ ಸುಮಾರು ತಿಂಗಳು ಕಾದು ದಸರಾ ಮುಗಿದ ಹೊತ್ತಿಗೆ ಬಸ್ಸುಗಳನ್ನು ಹೋಗಲಿಕ್ಕೆ ಬಿಟ್ಟರು. ಇವತ್ತು ದೊಡ್ಡ ದೊಡ್ಡ ಲಾರಿಗಳನ್ನು ಬಿಡದೇ ಇರೋದ್ರಿಂದ ಈ ಜಿಲ್ಲೆಗೆ ಬರಬೇಕಾಗಿದ್ದಂಥ ಹೊರಗಿನ ತರಕಾರಿಗಳಿರ್ಬೋದು, ಬಾಕಿ ಎಲ್ಲ ವಸ್ತುಗಳು ಸುತ್ತುವರಿಸಿ ಬರಬೇಕಾದ ಕಾರಣ ಸಮಸ್ಯೆಗಳಲ್ಲಿದ್ದಾವೆ. ಇವತ್ತು ಲಾರಿಗಳನ್ನು ಸಾಧಾರಣ 18 ಟನ್ವರೆಗಿನ ಲಾರಿಗಳನ್ನು ಬಿಡ್ಬೋದು ಅಂತ ಹೇಳಿದರು. ಕೆಲವು ಸಂದರ್ಭಗಳಲ್ಲಿ ರಾತ್ರಿ ಬಿಡ್ತಾರೆ ಅಂತ ಹೇಳುವಂಥ ಗಮನವೂ ಬಂದಿದೆ. ಹಗಲು ಬಿಡ್ತಾ ಇಲ್ಲ, ಹೇಳಿದ್ರೆ ಅಲ್ಲಿ ವ್ಯವಹಾರಗಳು ನಡೀತಾ ಇದ್ದಾವೆ. ಇದಕ್ಕೂ ಒಂದು ಸೂಕ್ತವಾಗಿರ್ತಕ್ಕಂಥ ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳಿಲ್ಲ. 4ನೇದು, ಈ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗಾರ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಈ ವರ್ಷ ಭೀಕರವಾಗಿರ್ತಕ್ಕಂಥ ಮಳೆಯ ಪರಿಣಾಮದಿಂದ ಈ ಜಿಲ್ಲೆಯಲ್ಲಿ ಕೊಳೆ ರೋಗಗಳು ಬಂದಿವೆ. ಹಿಂದೆಯೂ ನಮ್ಮ ಸರ್ಕಾರ, ಯಡಿಯೂರಪ್ಪರ ಸರ್ಕಾರ ಇದ್ದಾಗ ಅಡಿಕೆಗೆ ಸಮಸ್ಯೆಗಳಾದಾಗ ಬೆಂಬಲ ಬೆಲೆ ಘೋಷಿಸಿದ್ದನ್ನು ನಾವು ನೋಡಿದ್ದೇವೆ. ಪ್ಯಾಕೇಜ್ ಕಾಫಿ ಬೆಳೆಗಾರರಿಗೆ ಪ್ಯಾಕೇಜನ್ನು ಕೊಟ್ಟದ್ದನ್ನು ಕಂಡಿದ್ದೇವೆ. ಈ ಸರ್ಕಾರ ಇವತ್ತು ಬಡ್ಡಿ ಮನ್ನಾ ಮಾಡ್ತೇವೆ ಅಂತ ಹೇಳಿ ಜನರನ್ನು ಮಂಗ ಮಾಡ್ತಾ ಇದೆ ಹೊರತು ಇಂಥ ಕೊಳೆ ರೋಗಕ್ಕೂ ಯಾವುದೇ ಘೋಷಣೆಗಳನ್ನು ಮಾಡದೆ ಇಲ್ಲಿಯ ರೈತನನ್ನು ಸಂಕಷ್ಟಕ್ಕೆ ಈಡು ಮಾಡಿದೆ. ಶಾಸಕರ್ಲ ಜಿಲ್ಲಾ ಬಿಜೆಪಿ ಗುರ್ಕಾರ್ಯರ್ಲ ಆದುಪ್ಪನ ಸಂಜೀವ ಮಠಂದೂರು, ಶಾಸಕರಾಯನ ಉಮಾನಾಥ ಕೋಟ್ಯಾನ್, ಡಾಕ್ಟರ್ ಭರತ್ ಶೆಟ್ಟಿ, ಬಿಜೆಪಿ ಜಿಲ್ಲಾ ಮಾಹಿತಿದಾರರು ಹರಿಕೃಷ್ಣ ಬಂಟ್ವಾಳ, ಜಿತೇಂದ್ರ ಕೊಟ್ಟಾರಿ, ಕಿಶೋರ್ ರೈ, ಬ್ರಿಜೇಶ್ ಚೌಟ ಸುದ್ದಿ ಕುಟುಡಿದ್ದರು.